ವರ್ಷಕ್ಕೆ ನಾನು 5 ವರ್ಷದಿಂದ ಗುರುದೀಪ ಮಾಡ್ತಿದ್ದೇನೆ. ಇದು 6ನೇ ವರ್ಷ ಗುರುದೀಪ. ವರ್ಷದಿಂದ ವರ್ಷಕ್ಕೆ ನಾನು ಕಸೆಯಿಂದ ರಸ ಎಂಬ ಒಂದು ಶೀರ್ಷಿಕೆ ಸರಿಯಾಗುವಂತಹ ಗುರುದೀಪ ನಾನು ಮಾಡ್ತಿದ್ದೇನೆ. ಈ ವರ್ಷ ಕೂಡ ನಾನು ಈ ರತ್ನಗಂಧಿಯ ಹೂವಿನ ಬೀಜದ ಕಸ ಹಾಗೂ ನೇರಳೆ ಕಾರಂಜಿ ಹೇಳ್ತೇವೆ. ಅಂದರೆ ಮುಂಚೆ ನಾವು ಮಕ್ಕಳೆಲ್ಲ ಇರುವಾಗ ಒಂದು ಹುಲ್ಲು ಬರ್ತಿತ್ತು, ಆ ಹುಲ್ಲಲ್ಲಿ ಆಡ್ತಿದ್ದೆವು, ಎಲ್ರಿಗೂ ಗೊತ್ತಿರ್ತದೆ. ಅದೇ ಹುಲ್ಲಿನಿಂದ ಈ ವರ್ಷ ಈ ಗೂಡುದೀಪ ಮಾಡಿದ್ದೇನೆ. ಈ ಗೂಡುದೀಪಕ್ಕೆ ನನಗೆ 8 ತಿಂಗಳ ಪರಿಶ್ರಮ ನಾನು ಇದರಲ್ಲಿ ಇಟ್ಟಿದ್ದೇನೆ. 2019ರಲ್ಲಿ ಕೊರೋನಾ ಬರೋ ಟೈಮಿನಲ್ಲಿ ತುಂಬ ಫ್ರೀ ಇರುವಾಗ ಈ ಐಟಮನ್ನೆಲ್ಲ ನಾನು ಸೆಟ್ ಮಾಡಿಟ್ಕೊಂಡಿದ್ದೆ. ಆವಾಗ ಈ ಸೆಟ್ ಮಾಡಿದ ಕಾರಣ ಇವತ್ತು ಇಷ್ಟೇ ಒಳ್ಳೆಯ ಗೂಡುದೀಪ ನಾನು ಎಲ್ಲರಿಗೂ ತೋರಿಸುವ ಹಾಗೆ ಆಗಿದೆ. ಈ ಗೂಡುದೀಪದಲ್ಲಿ ವಿಶೇಷತೆ ಏನಂದರೆ ಇದರಲ್ಲಿ ಗರುಡ ದೇವರು ಅಂದರೆ ವಿಷ್ಣು ವಾಹನ, ಹಾಗೆ ಹಿಂದೆ ಮಹಾಗಣಪತಿ ದೇವರು, ಹಾಗೆ ಎಡಬದಿಯಲ್ಲಿ ಈಶ್ವರಲಿಂಗ ಇದೆ, ಹಾಗೂ ಇಲ್ಲಿ ನಮ್ಮ ಕಟೀಲಮ್ಮ ಇದ್ದಾರೆ. ಹಾಗೂ ಇದರಲ್ಲಿ ವಿಶೇಷತೆ ಅಂದರೆ ಮೇಲೆ ಮತ್ತು ಈ ಕೆಳಗೆ ಪಾಠದಲ್ಲಿ ಈ ಆಯುಧಗಳು ವಿಶ್ವರೂಪ ದರ್ಶನದಲ್ಲಿ ಆ ದೇವರಿಟ್ಟಂತಹ 10 ದೇವರು ನಿಂತುಕೊಂಡು ನಿಂತ ಟೈಮಲ್ಲಿ ಇಟ್ಟಂತಹ ಆ ಆಯುಧಗಳು 20 ಆಯುಧಗಳು ಅದರಲ್ಲಿದೆ. ಹಾಗೂ ಇಲ್ಲಿ ಕೆಳಗೆ ಬಂದಂತಹ ಮಂಡಲಗಳು ಅದೆಲ್ಲ ನಮ್ಮ ಈ ಮನುಷ್ಯನ ಜೀವನದಲ್ಲಿ ಹಾದು ಹೋಗುವಂತಹ ಈ ಮಂಡಲಗಳು. ಇದರಲ್ಲಿ ಆಶ್ಲೇಷಾಬಲಿ ಮಂಡಲ ಹಾಗೂ ಮಹಾಸುದರ್ಶನ ಮಂಡಲ, ಇದರಲ್ಲಿ ಶಿವಯಂತ್ರ ಹಾಗೂ ಮಹಾಮೃತ್ಯುಂಜಯ ಯಂತ್ರ, ಇದರಲ್ಲಿ ಮಾತೃಕಾ ದೇವರ ಪೂಜನೆ ಹಾಗೂ ಸರಳ ವಾಸ್ತು, ಶ್ರೀಚಕ್ರ ಯಂತ್ರ, ಹಾಗೆ ಇದರ ಹಿಂದೆ ಕೂಡ ಮಹಾಗಣಪತಿ ಯಂತ್ರ, ಹೀಗೆಲ್ಲ ಇದರಲ್ಲಿ 12 ಮಂಡಲಗಳನ್ನೆಲ್ಲ ಮಾಡಿದ್ದೇನೆ. ವಿಶೇಷವಾಗಿ ಇದರಲ್ಲಿರುವಂಥ ಮುಳ್ಳು, ಆ ಮುಳ್ಳನ್ನು ಕಲೆಕ್ಷನ್ ಮಾಡಬೇಕಾದ್ರೆ ಅಂತಹ ಪಾರ್ಟನ್ನೇ ನಾನು ಯೂಸ್ ಮಾಡಬೇಕು. ಆ ಕಾಂಬಿನೇಷನ್ ಸರಿಯಾಗಿಯೇ ನಾನು ಆ ಗೂಡುದೀಪದ ಮೇಲೆ ಅಂಟಿಸಿದ್ದೀನಿ ಸರ್. ಈಗ 5 ವರ್ಷದಿಂದ ಮಾಡ್ತಿದ್ದೇನೆ. ವರ್ಷಕ್ಕೆ ನಾನು ಕಸೆಯಿಂದ ರಸ ಮಾಡಿಕೊಂಡು ಆದಷ್ಟು ಜನರಲ್ಲಿ ಫೇಮಸ್ ಆಗಿದ್ದೇನೆ. ಪ್ರೈಸ್ ಸಿಗ್ತದಾ ಇಲ್ವೋ ಗೊತ್ತಿಲ್ಲ, ಆದರೆ ಜನರಲ್ಲಿ ನಾನು ಫಸ್ಟೇ ಅಂತ ಇದ್ದೇನೆ. ಇದಕ್ಕೆ ವರ್ಷ ಕಾನ್ಸರ್ಟ್ ಮಾಡ್ತೀನಿ. ಹೌದು, ಅದಕ್ಕೆ ನಾನು ಹೀಗೆ ಇಡೋದು. ಯಾಕೆಂದರೆ ಕಸೆಯಿಂದ ರಸವೇ ಅಲ್ಲ, ಅದಕ್ಕೆ ಹೆಸರು ಇಡ್ಲಿಕ್ಕೆ ಆಗೋದಿಲ್ಲ. ಹೆಸರು ಜನರು ಹೇಳಿದ ಹಾಗೆ, ದೇವರು ನೋಡಿದ ಕೂಡ ಕಟೀಲಮ್ಮ ಇದ್ದಾಳೆ, ವಿಷ್ಣು ಇದ್ದಾರೆ. ದೇವ್ರದೇ ಐಡಿಯಾ ಅಲ್ಲಿದ್ದಾನೆ ದೇವರು, ಅವನಿಗೆ ಕೊಡುವಂಥ. ನಾನು ಆರ್ಟಿಸ್ಟ್ ಅಂದರೆ ಆರ್ಟಿಸ್ಟ್ ಅಲ್ಲ, ಎದುರು ನೋಡಿದ್ದನ್ನು ಮಾಡಲಿಕ್ಕೆ ನನಗೆ ಶಕ್ತಿ ಇದೆ.